ಹಲೋ ನಮಸ್ತೆ, ತಿರುಗುಬಾಣಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಈ ವಾರದ ನಮ್ಮ ತಿರುಗುಬಾಣ ಕಾರ್ಯಕ್ರಮದ ಅತಿಥಿ ನಿಡುಮಾಮಿಡಿ ಮಠದ ವೀರಭದ್ರ ಚೆನ್ನಮಲ್ಲ ಸ್ವಾಮೀಜಿಗಳು ನಮ್ಮ ಜೊತೆ ನಮ್ಮ ತಿರುಗುಬಾಣ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ. ಸ್ವಾಮೀಜಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಮೀಜಿಗಳ ಬಗ್ಗೆ ದೊಡ್ಡದೊಂದು ಆರೋಪ ಇರುವಂಥದ್ದು, ಸ್ವಾಮೀಜಿಗಳು ಕಾವಿ ಹಾಕಿದ ಸ್ವಾಮೀಜಿಗಳು ಅಥವಾ ಕಮ್ಯುನಿಸ್ಟ್ ಲೀಡರು ಅನ್ನುವಂಥ ಒಂದು ಗೊಂದಲ ಇದೆ. ಹೌದಾ? ಅದು ಕಾವಿ ಹಾಕಿದ ಮಾತ್ರಕ್ಕೆ ಮಾನವೀಯತೆಯ ಪರವಾಗಿ, ನ್ಯಾಯದ ಪರವಾಗಿ, ಸತ್ಯದ ಪರವಾಗಿ, ಬಹುಜನರ ಹಿತದ ಪರವಾಗಿ ಮಾತನಾಡಬಾರ್ದು ಅಂತ ಅಲ್ಲ. ಕಾವಿ ಹಾಕೋದೇ ಸತ್ಯ ಹೇಳಲಿಕ್ಕೆ, ನ್ಯಾಯವನ್ನು ಮೂಡಿಸಲಿಕ್ಕೆ, ಮಾನವೀಯತೆಯನ್ನು ರೂಪಿಸಲಿಕ್ಕೆ. ಅದು ಕಾವಿ ಹಾಕಿದವರ ಪ್ರಥಮ ಆದ್ಯತೆ, ಪ್ರಥಮ ಗುಣ ಅದು. ಹಾಗಾಗಿ ಕಮ್ಯುನಿಸ್ಟನ್ನು ಮಾತ್ರಕ್ಕೆ ಅವರು ಮಾನವ ವಿರೋಧಿಗಳು, ಜೀವ ವಿರೋಧಿಗಳು ಅಂತ ಹೇಳಿಬಿಟ್ಟು ಏನಾದರೂ ಅಪಪ್ರಚಾರ ಮಾಡ್ತಾ ಇದ್ದರೆ ಅದು ಅವರ ತಪ್ಪು ಕಲ್ಪನೆ. ಅಂದರೆ ಸ್ವಾಮೀಜಿಗಳು ಹೆಚ್ಚಾಗಿ ಕಮ್ಯುನಿಸ್ಟರ ಪ್ರೋಗ್ರಾಮ್ಗಳಲ್ಲಿ ಗುರುತಿಸಿಕೊಳ್ಳುತ್ತಾರೆ, ಕಮ್ಯುನಿಸ್ಟರ ಜೊತೆಗೆ ವೇದಿಕೆಗಳನ್ನು ಹಂಚಿಕೊಳ್ಳುತ್ತಾರೆ. ಸ್ವಾಮೀಜಿಯಾಗಿ ಇದು ವೈರುಧ್ಯವನ್ನು ತರುತ್ತೆ ಅನ್ನುವಂಥದ್ದು ನಿಮ್ಮ ಬಗ್ಗೆ ಆರೋಪ ಮಾಡುವವರು ಹೇಳ್ತಾ ಇರುವಂಥದ್ದು. ನಾನು ಸಾರ್ವಜನಿಕ ಜೀವನಕ್ಕೆ ಬಂದು 3 ದಶಕಗಳ ಮೇಲಾಯಿತು. ಪೀಠಾಧಿಪತಿಯಾಗಿ ಇದು 25ನೇ ವರ್ಷ. ಕರ್ನಾಟಕದ ಎಲ್ಲ ಜನಪರವಾದ ಹೋರಾಟಗಳಲ್ಲೂ ನಾನು ಪಾಲ್ಗೊಂಡಿದ್ದೀನಿ. ಬರೀ ಕಮ್ಯುನಿಸ್ಟರು ಅಂತಲ್ಲ, ಕಮ್ಯುನಿಸ್ಟರು ಕೂಡ ಈ ದೇಶದ ಹಿತೈಷಿಗಳು. ಅಂದರೆ ಹೆಚ್ಚು ಒಲವು ಕಮ್ಯುನಿಸ್ಟರ ಕಡೆಗೆ ಇದೆ ಸ್ವಾಮೀಜಿಗಳು. ಹೆಚ್ಚು ಒಲವಲ್ಲ, ನಾನು ಮಾನವತೆಯ ಕಡೆಗೆ ನನ್ನ ಹೆಚ್ಚು ಒಲವು. ಮಾನವೀಯತೆಯ ಪರವಾಗಿ ಕೆಲಸ ಮಾಡುವ ಯಾವುದೇ ಸಂಘಟನೆ, ಯಾವುದೇ ಚಳುವಳಿ, ಹೋರಾಟ ಇರಲಿ, ಖಂಡಿತ ನಾನಲ್ಲಿ ಹೃತ್ಪೂರ್ವಕವಾಗಿ ಭಾಗಿಯಾಗಿ ನೈತಿಕ ಬೆಂಬಲ ಕೊಟ್ಟಿದ್ದೀನಿ. ಅಂದರೆ ಕಾವಿಗೂ ಕಮ್ಯುನಿಸಮಿಗೂ ಆಗಿ ಬರುತ್ತೆ ಅಂತ ಅನಿಸುತ್ತಾ ಸ್ವಾಮಿ ನಿಮಗೆ? ಅಲ್ಲ, ಅದನ್ನು ಸ್ವೀಕರಿಸುವವರ ಮನೋಭಾವದ ಮೇಲೆ ಹೋಗ್ತದೆ ಅಂತ. ಎಷ್ಟೋ ಈಗ ಲ್ಯಾಟಿನ್ ಅಮೇರಿಕಾ ದೇಶಗಳಲ್ಲಿ ಕ್ರೈಸ್ತ ಪಾದ್ರಿಗಳು ಆಡಳಿತ ಸರ್ಕಾರಗಳ ಜನವಿರೋಧಿ ನೀತಿಯ ವಿರುದ್ಧ ಬೀದಿಗೆ ಬಂದು ಹೋರಾಟ ಮಾಡ್ತಿದ್ದಾರೆ. ಜಗತ್ತಿನಲ್ಲಿ ಅನೇಕ ಕಡೆ ನಿದರ್ಶನಗಳು ನಮಗಿವೆ. ಎಲ್ಲಿ ಜನಹಿತಕ್ಕೆ ಮಾರಕವಾದಂಥ ವಿಚಾರಗಳು ಆಡಳಿತ ನಡೀತಾ ಇರುತ್ತೆ, ಜನನಾಯಕರಾದಂಥವರು ಅಂಥ ಕಡೆಗೆ ಗಮನ ಕೊಡದೇ ಇದ್ದಾಗ ಅವಾಗ ಧಾರ್ಮಿಕ ಕ್ಷೇತ್ರದಲ್ಲಿರುವವರು ಕೂಡ ತಮ್ಮ ಜನರ ಹಿತವನ್ನು ಕಾಪಾಡಲಿಕ್ಕಾಗಿ ತಮ್ಮ ಸ್ಥಾನಮಾನಗಳನ್ನು ಮರೆತು ಜನರ ಹಿತಕ್ಕಾಗಿ ಅವರು ಬೀದಿಗೆ ಬಂದು ಹೋರಾಟ ಮಾಡಬೇಕಾಗ್ತದೆ. ಹಾಗಾಗಿ ಅವರನ್ನ ನಾಸ್ತಿಕರು ಅನ್ನೋದಾಗ್ಲಿ, ಕಮ್ಯುನಿಸ್ಟರು ಅನ್ನೋದಾಗ್ಲಿ, ಅದೇ ಅಪಸ್ವರ ಇರೋದು. ಕಮ್ಯುನಿಸ್ಟರು ದೇವರನ್ನು ನಂಬೋದಿಲ್ಲ, ಧರ್ಮಗಳು ಬೇಡ ಅಂತ ಹೇಳ್ತಾರೆ. ನೀವು ಕಾವಿ ಹಾಕಿ ಧರ್ಮದ ಕಾರ್ಲ್ ಮಾರ್ಕ್ಸ್ ಏನಿದ್ದಾರೆ, ಬಹುಶಃ ಜಗತ್ತಿನ ಮಹಾನ್ ದೊಡ್ಡ ಸಂತರಲ್ಲಿ ಒಬ್ಬ ಅಂತ ನಾನು ತಿಳ್ಕೊಳ್ತೀನಿ. ಲೆನಿನ್ ಅಂಥವ್ರು ಮಹಾನ್ ಸಂತ ಅಂದ್ಕೊಳ್ತೀನಿ ನಾನು. ಅವರು ಸಂತರು. ಅವರೆಲ್ಲ ಅಧ್ಯಾತ್ಮವಾದಿಗಳ ಅಧ್ಯಾತ್ಮ ಮಾರ್ಗದರ್ಶಕರವರೆಲ್ಲ. ಕಮ್ಯುನಿಸಮ್ ಅಂತಕ್ಕಂಥದ್ದು ದೇವರು ಧರ್ಮದ ಹಂಗಿಲ್ಲದೆ ಮನುಷ್ಯ ಹೇಗೆ ಧಾರ್ಮಿಕವಾಗಿ ಬದುಕಬೇಕು, ಅಧ್ಯಾತ್ಮದಲ್ಲಿ ಬದುಕಬೇಕು ಅನ್ನೋದನ್ನು ತೋರಿಸ್ಕೊಡ್ತು ಅಷ್ಟೇನೆ. ಹಾಗಂತ ಕಮ್ಯುನಿಸ್ಟರೆಲ್ಲರೂ ನಾಸ್ತಿಕರಲ್ಲ. ಅಂದ್ರೆ ಈಗ ಸ್ವಾಮೀಜಿಗಳು ನಾಸ್ತಿಕರು ಅನ್ನುವಂಥದ್ದು ಪ್ರಶ್ನೆ. ಸ್ವಾಮೀಜಿಗಳ ಆಸ್ತಿಕರು ಅಥವಾ ನಾಸ್ತಿಕರು? ಇಡೀ ಮನುಕುಲವನ್ನು ಬರೀ ಆಸ್ತಿಕರು ನಾಸ್ತಿಕರು ಅಂತ ನೀವು ಎರಡೇ ವಿಭಜನೆ ಮಾಡಿಬಿಡ್ತೀರಾ. ಆಸ್ತಿಕ ನಾಸ್ತಿಕದ ಆಚೆಗೆ ಇನ್ನೇನಾದ್ರೂ ಇರೋದಾದ್ರೆ ಅದಕ್ಕೆ ಸೇರಿದವನು ನಾನು ಅಂತ ನಾನು ಹೇಳ್ತೇನೆ. ಅಂದ್ರೆ ನಿಮಗೆ ಅನಿಸ್ತಾ ಇಲ್ವಾ ಸ್ವಾಮೀಜಿಗಳೇ, ನಿಮ್ಮನ್ನ ಕಮ್ಯುನಿಸ್ಟರ್ ಆಗಿರಬಹುದು, ಉಳಿದವರಾಗಿರಬಹುದು, ನಿಮ್ಮನ್ನ ಹಿಂದೂ ಧರ್ಮವನ್ನ ಹಳೆಯೋದಕ್ಕೋಸ್ಕರ ಬಳಸ್ಕೊಳ್ತಾ ಇದ್ದಾರೆ, ಹಿಂದೂ ಧರ್ಮದ ಹುಳುಕನ್ನ ನಿಮ್ಮ ಮುಖಾಂತರ ಹೇಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ? ಹಾಗಾದ್ರೆ ನಾನು ಹುಟ್ಟೋದಕ್ಕಿಂತ ಮೊದಲೆಲ್ಲ ಹಿಂದೂ ಧರ್ಮದ ವಿರುದ್ಧ ಮಾತನಾಡಿದಂಥವ್ರನ್ನ ಇಲ್ಲಿಗೆ ಸೇರಿಸ್ತೀರಿ. ನಾನು ಹೋದ ನಂತರವೂ ಹಿಂದೂ ಧರ್ಮದ ಬಗ್ಗೆ, ಇತರೆ ಧರ್ಮಗಳ ಬಗ್ಗೆ ಮಾತನಾಡೋರನ್ನ ಇಲ್ಲಿ ಸೇರಿಸ್ಬೇಕು. ಬುದ್ಧ ಹಿಂದೂ ಧರ್ಮದ ವಿರುದ್ಧಿಯ, ಅಂದರೆ ಹಿಂದೂ ಧರ್ಮ ಅಂದರೆ ಅವತ್ತಿನ ವೈದಿಕ ಧರ್ಮ, ಇವತ್ತು ಹಿಂದೂ ಧರ್ಮ ಅನ್ನುವ ಹೆಸರು ಪಡೆದಿದೆ. ಚಾರ್ವಾಕರು, ಲೋಕಾಯತರು, ಅವರು 2,500 ವರ್ಷಗಳ ಹಿಂದೆಯೇ, ಬುದ್ಧನಿಗಿಂತ 600 ವರ್ಷಗಳ ಹಿಂದೆ ಲೋಕಾಯತರು ಮಾತನಾಡಿದರು. ಈ ದೇಶದ ಅನೇಕ ದಾರ್ಶನಿಕರು, ಚಿಂತಕರು ಮಾತಾಡಿದರು. 2500 ವರ್ಷಗಳ ಈಚೆಗೆ ಬುದ್ಧ, ಮಹಾವೀರ ಅಂಥವರು ಮಾತಾಡಿದರು. ಲಿಂಗಾಯತರು, ಸಿಖ್ಖರು, ಎಷ್ಟು ಧರ್ಮಗಳು, ಎಷ್ಟು ಪಂಥಗಳು, ಜಾನಪದ ದರ್ಶನಗಳು, ಅನುಭಾವಿಗಳು, ದಾಸರು, ಸಿದ್ಧರು, ಎಷ್ಟೆಲ್ಲ ಜನ ಹಿಂದೂ ಧರ್ಮದ ಒಳಗಿನ ದೋಷಗಳ ಬಗ್ಗೆ ಮಾತನಾಡಿದ್ದಾರೆ. ಹಾಗಾದ್ರೆ ಅವರು ಹಿಂದೂ ಧರ್ಮದ ಶತ್ರುಗಳು, ವಿರೋಧಿಗಳು ಅಂದ್ರೆ ಬಹಳ ಜನ ಹೇಳೋದು ಹಿಂದೂ ವಿರೋಧಿ ಶಕ್ತಿಗಳು ನಿಮ್ಮನ್ನ ಬಳಸಿಕೊಳ್ತಾ ಇದೆ ನಿಮ್ಮ ಮುಖಾಂತರ. ನಾನು ಯಾವ ಧರ್ಮದ ವಿರೋಧಿಯೂ ಅಲ್ಲ ಮತ್ತು ಯಾವ ಧರ್ಮದ ಪರವೂ ಅಲ್ಲ. ಎಲ್ಲ ಧರ್ಮಗಳಲ್ಲಿರುವ ಒಳಿತನ್ನು ಗೌರವಿಸಿದರೆ, ಎಲ್ಲ ಧರ್ಮದಲ್ಲಿರುವ ಕೆಡುಕನ್ನು
ಅದನ್ನು ನಾನು ವಿರೋಧಿಸ್ತೇನೆ. ಹಿಂದೂ ಧರ್ಮದಲ್ಲಿಯೂ ಸಾಕಷ್ಟು ಕೆಡುಕುಗಳಿವೆ, ಅನಿಷ್ಟಗಳಿವೆ. ಅದು ನಿವಾರಣೆಯಾಗಬೇಕು, ಶುದ್ಧಿಯಾಗಬೇಕು ಅಂತ ಬಯಸುವವರಲ್ಲಿ ನಾನು ಒಬ್ಬ. ಯಾರೂ ಆ ರೀತಿ ನನ್ನನ್ನು ದುರುಪಯೋಗ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನಿಡುಮಾಮಿಡಿ ಸ್ವಾಮೀಜಿಗಳು ಹಿಂದೂ ಧರ್ಮದ ಒಬ್ಬರು ಕ್ರಾಂತಿಕಾರಿ ಅಂತ ಕರಿಬೇಕು ನಾವು, ಹಾಗಾದ್ರೆ ಕ್ರಾಂತಿಕಾರಕ ಸ್ವಾಮೀಜಿ ಅಂತ. ನಾನು ನಿಜವಾಗಲೂ ಮಾನವ ಧರ್ಮದ ಅನುಯಾಯಿ ಅಂತ ನಾನು ಮೊದಲಿಂದ ಕರ್ಕೊಂಡು ಬಂದಿದ್ದೀನಿ. 1000 ವರ್ಷಗಳ ಪರಂಪರೆಯ ನಿಡುಮಾಮಿಡಿ ಪೀಠಕ್ಕೆ ಮಾನವ ಧರ್ಮಪೀಠ ಅಂತ ಪುನರ್ನಾಮಕರಣ ಮಾಡಿದ್ದೀನಿ ನಾನು. ಹಾಗಾಗಿ ಆ ಮಾನವ ಧರ್ಮದೊಳಗಡೆ ಎಲ್ಲ ಧರ್ಮಗಳು ಬರ್ತವೆ ಅಂತಕ್ಕಂಥದ್ದು ನನ್ನ ಭಾವ. ಅಂದರೆ ಭಾಳ ಜನ ಹೇಳೋದು ಸ್ವಾಮಿ ಅಗ್ನಿವೇಶ ಆಗಿರಬಹುದು, ನೀವು ಆಗಿರಬಹುದು, ಹಿಂದೂ ಧರ್ಮವನ್ನು ಅಳಿಯೋದಕ್ಕೋಸ್ಕರವೇ ಕಾವಿ ಹಾಕ್ಕೊಂಡಿದ್ದೀರಿ, ಕಾವಿ ಹಾಕ್ಕೊಂಡಿರೋದೇ ಅದಕ್ಕೆ ಅಂತ. ನನಗೆ ಗುರು ದೀಕ್ಷೆ ಕೊಟ್ಟಿದ್ದು ನನ್ನ ಧರ್ಮ ಶಿವಧರ್ಮ ಏನಿದೆ ಆ ಶಿವಧರ್ಮವನ್ನು ಸಂರಕ್ಷಿಸಲಿಕ್ಕೆ, ಆ ಶಿವಧರ್ಮ ಆ ಪರಂಪರೆಯನ್ನು ಎತ್ತಿ ಹಿಡಿಲಿಕ್ಕೆ, ಅಷ್ಟೇ ವಿನಃ ಇನ್ನೊಂದು ಧರ್ಮವನ್ನು ನಿಂದಿಸಲಿಕ್ಕೆ ನನಗೆ ಕಾವಿ ಕೊಟ್ಟಿಲ್ಲ. ನನಗೆ ಪೀಠದಲ್ಲಿ ನೀವು ನಿಮ್ಮ ಧರ್ಮವನ್ನೇ ನೀವು ಏನು ಫಾಲೋ ಮಾಡ್ತಾ ಇದ್ದೀರಿ, ಆ ಧರ್ಮವನ್ನೇ ನಿಂದಿಸ್ತೀರಿ. ಇಲ್ಲಿ ನಿಂದನೆ ಬೇರೆ, ವಿಮರ್ಶೆ ಬೇರೆ. ಯಾವುದೇ ಆಗಲಿ ನಮ್ಮ ಮನೆ ಒಳಗಿನ ಕಸ ಅಂತ ನಾವು ಮುದ್ದಿಸ್ಲಿಕ್ಕಾಗಲ್ಲ. ನನ್ನ ಮೈ ಮೇಲಿನ ಕೊಳೆ ಅಂತ ನಾನು ಅದನ್ನು ಪ್ರೀತಿ ಮಾಡೋಕ್ಕಾಗಲ್ಲ. ಅದು ಕೊಳೆ, ಅದು ನನ್ನ ದೇಹಕ್ಕೆ ಹಾನಿಕರ, ಆರೋಗ್ಯಕ್ಕೆ ಹಾನಿಕರ. ನಾನು ಕೊಳೆ ತೊಳ್ಕೊಳ್ಳೇಬೇಕು. ನನ್ನ ಮನೆ ಕಸ ಅಂಥೇಳಿ ನಾನು ಮನೆಯೊಳಗೆ ಕಸ ತುಂಬ್ಕೊಳ್ಳೋಕ್ಕಾಗಲ್ಲ, ಅದು ಸ್ವಚ್ಛಗೊಳಿಸಲೇಬೇಕು. ನನ್ನ ಧರ್ಮದ ಒಳಗಡೆ ಕೆಡುಕುಗಳಿದ್ದರೂ ಕೂಡ ನಿವಾರಣೆಯಾಗಬೇಕು, ಇನ್ನೊಂದು ಧರ್ಮದ ಒಳಗಡೆ ಕೆಡುಕುಗಳಿದ್ದರೂ ನಿವಾರಣೆಯಾಗಬೇಕು. ಶುದ್ಧವಾದ ಧರ್ಮ ಉಳಿಬೇಕು ಅನ್ನೋದು ನನ್ನ ಆಶಯ. ಸ್ವಾಮೀಜಿಗಳೇ, ನೀವು ಪ್ರವಾಹದ ವಿರುದ್ಧ ಈಜುತ್ತಾ ಇದ್ದೀರಿ. ಹಾಗಾದರೆ ಉಳಿದ ಸ್ವಾಮೀಜಿಗಳೆಲ್ಲರೂ ಮಠ ಸೇರಿಕೊಂಡಿದ್ದಾರೆ, ಅವರ ಹಿಂದೂ ಧರ್ಮದ ಪರಂಪರೆ ಅದರ ಚೌಕಟ್ಟಿನೊಳಗೆ ಬದುಕ್ತಾ ಇದ್ದಾರೆ. ನೀವು ಮಾತ್ರ ಪ್ರವಾಹದ ವಿರುದ್ಧ ಈಜುತ್ತಾ ಇದ್ದೀರಿ ರಾಜ್ಯದಲ್ಲಿ. ಸತ್ತ ಮೀನು ಪ್ರವಾಹಕ್ಕೆ ಯಾವತ್ತೂ ಎದುರಾಗಿ ಈಜಲ್ಲ. ಜೀವಂತ ಮೀನು ಮಾತ್ರ ಪ್ರವಾಹಕ್ಕೆ ಎದುರಾಗಿ ಈಜುತ್ತೆ. ಸತ್ತ ಮೀನು ಪ್ರವಾಹದ ಜೊತೆಗೆ ಕೊಚ್ಚಿಕೊಂಡು ಹೋಗುತ್ತೆ. ಕೆಲವರು ನಾವು ಇದೇ ಸುರಕ್ಷಿತ ಅಂತ ಅವ್ರು ಅಂದ್ಕೊಂಡಿದ್ರೆ ಅದು ಅವರ ಭಾವನೆಗೆ ಬಿಟ್ಟದ್ದು. ಸೊ ಇಲ್ಲಿ ಮತ್ತೊಂದು ವಿಚಾರ ಇದೆ. ಈ ಬಾರಿ ದೊಡ್ಡದೊಂದು ವಿವಾದ ರಾಜ್ಯದಲ್ಲಿ ಆಗಿತ್ತು. ಮಠಗಳನ್ನು ಸರಕಾರ ಸ್ವಾಧೀನಕ್ಕೆ ಪಡ್ಕೊಳ್ಳಬಹುದು. ಹೆಚ್ಚಿನ ಎಲ್ಲ ಮಠಗಳು ಕೂಡ ಇದಕ್ಕೆ ವಿರೋಧ ಮಾಡಿದರು. ಮಾಡಬಾರ್ದು, ಅದು ಸರಕಾರ ಹುನ್ನಾರ ಮಾಡ್ತಾ ಇದೆ ಮಠಗಳನ್ನು ಸ್ವಾಧೀನ ಮಾಡ್ಕೊಳ್ಳೋದಕ್ಕೆ. ನೀವೊಬ್ಬರೇ ಸರಕಾರದ ನಿಲುವಿನ ಪರವಾಗಿ ನಿಂತ್ರಿ. ಸೊ ಇದನ್ನು ಏನಂತ ನಾವು ಎಕ್ಸ್ಪ್ಲೇನ್ ಮಾಡಬೇಕು? ಕಾನೂನಿಗೆ, ಸಂವಿಧಾನಕ್ಕೆ ಯಾರೂ ಅತೀತರಲ್ಲ. ಮೊದಲನೇದಾಗಿ ಕಾನೂನು ಇದೇ ಸರ್ಕಾರ ಮೊದಲಿಗೆ ತಂದಿದ್ದಲ್ಲ. ವಿಜಯನಗರದ ಅರಸರ ಕಾಲದಿಂದಲೂ ಮಠಗಳಿಗೆ ಸಂಬಂಧಪಟ್ಟಂಥ ಕಾನೂನು ಇತ್ತು. ಆ ಕಾನೂನನ್ನು ಮೈಸೂರು ಅರಸರು ಕೂಡ ತಮ್ಮ ಆಡಳಿತದ ಅವಧಿಯಲ್ಲಿ ಮುಂದುವರಿಸಿದರು. JH ಪಟೇಲ್ರವರು 1997ರಲ್ಲಿ ಮಠಗಳನ್ನು ಸ್ವಾಯತ್ತಗೊಳಿಸುವವರೆಗೂ ಮಠಗಳಿಗೆಲ್ಲ ಒಂದು ಏಕರೂಪದ ಕಾನೂನು ಕರ್ನಾಟಕದಲ್ಲಿ ಇತ್ತು. ಅವರು ತೆಗೆದಿದ್ದರು. ಮತ್ತೆ ಸರ್ವೋಚ್ಚ ನ್ಯಾಯಾಲಯ ಇಲ್ಲ, ಮಠಗಳನ್ನು ಕೂಡ ನೀವು ಕಾನೂನಿನ ವ್ಯಾಪ್ತಿಗೆ ಒಳಪಡಿಸಿ ಅಂತ ಅವ್ರಿಗೆ ಹೇಳಿದ್ರಿಂದ ಆ ಕಾನೂನನ್ನು ಮೀರಲಿಕ್ಕಾಗದೆ ಅವರು ಪ್ರಯತ್ನ ಮಾಡಿದರು ರಾಜ್ಯ ಸರ್ಕಾರ. ಆದರೆ ಒಂದು ಏನು ಅಂತ ಹೇಳಿದರೆ, ನಾವು ಮೊದಲೇ ಸೂಚನೆ ಕೊಟ್ಟಿದ್ವಿ ಅವರಿಗೆ, ನಾಡಿನ ಪ್ರಮುಖ ಮಠಾಧೀಶರನ್ನು ಕರೆಸಿ ಅವರ ಸಲಹೆಗಳನ್ನು ಕೇಳಿ, ಅವರ ಸಲಹೆಗಳನ್ನು ಪಡೆದು ಈ ಕಾನೂನನ್ನು ರೂಪಿಸಿದರೆ ಅದು ಯಶಸ್ವಿ. ಎಲ್ಲ ಮಠಾಧೀಶರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು, ನೀವು ಮಾತ್ರ ಬೇಕು ಅದು ಅಂತ ಹೇಳ್ತಾ ಇದ್ದೀರಿ. ಇಲ್ಲ, ನಾನೂ ಕೂಡ ಆ ಕಾಯ್ದೆ ಒಳಗಿನ ಲೋಪಗಳನ್ನು ಸಾರ್ವಜನಿಕರ ಗಮನಕ್ಕೆ ತಂದಿದ್ದೇನೆ. ಅಷ್ಟು ಸುಲಭವಾಗಿ ಯಾರಾದರೂ ಕೂಡ ತಪ್ಪು ಕಾಯ್ದೆಯನ್ನು ಮಾಡಿದರೆ, ಜನಕ್ಕೆ ವಿರುದ್ಧವಾಗಿ, ಜನರ ಭಾವನೆಗಳಿಗೆ ವಿರುದ್ಧವಾಗಿ ಯಾರಾದರೂ ಕಾಯ್ದೆ ಮಾಡಿದಾಗ, ಅದು ತಪ್ಪು ಅಂತ ಕಂಡು ಬಂದಾಗ ನಾನು ಅದನ್ನು ಬಹಳ ಸ್ಪಷ್ಟವಾಗಿ ಮಠಗಳಿಗೆ ನಿಯಂತ್ರಣ, ಸರಕಾರದ ನಿಯಂತ್ರಣ ಬೇಕು ಅಂತ ಭಾವಿಸ್ತೀರಾ ನೀವು? ಸರಕಾರದ ಇಲಾಖೆಗಳಿಗೆ, ಶಾಲೆಗಳಿಗೆ ಬೆಂಚ್ ಡೆಸ್ಕ್ ಇಲ್ಲದಂಥ ಪರಿಸ್ಥಿತಿ ಇದೆ. ಸೊ ಸರಕಾರದ ವ್ಯವಸ್ಥೆಯನ್ನೇ ಸರಿ ಮಾಡಿಕೊಂಡು ಹೋಗೋದಕ್ಕಾಗೋದಿಲ್ಲ. ನೀವು ಹಾಗಲ್ಲ. ನಾನು ಹೇಳೋದು, ಆಡಳಿತದಲ್ಲಿನ ಲೋಪದೋಷಗಳನ್ನು ಸರಿಪಡಿಸೋ ವಿಚಾರ ಅದು ಇನ್ನೊಂದು ವಿಚಾರ. ಇದು ಕಾಯ್ದೆಯ ವಿಚಾರ. ಯಾರೂ ಕಾನೂನಿಗೆ ಅತೀತರಾಗಿ ಇರಬಾರ್ದು. ಮೊದಲನೇದಾಗಿ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಒಳಗಡೆ ಪ್ರತಿಯೊಬ್ಬರೂ ಕೂಡ ಒಂದು ಸಂವಿಧಾನದ ಚೌಕಟ್ಟಿನ ಒಳಗಡೆ ಕಾರ್ಯನಿರ್ವಹಿಸಬೇಕಾಗ್ತದೆ. ಅದಕ್ಕೆ ಮಠಗಳು ಕೂಡ, ಮಸೀದಿಗಳು, ಚರ್ಚ್ಗಳು, ಯಾವುದೇ ಧಾರ್ಮಿಕ ಕ್ಷೇತ್ರಗಳು ಹೊರತಾಗಿರಬಾರ್ದು ಅಂತಕ್ಕಂಥದ್ದು ಕಾಯ್ದೆ ಇರಬೇಕು. ಮಠಗಳಿಗೆ ಮಾತ್ರ ಕಣ್ಣು ಹಾಕಿದೆ, ಅದು ಮಸೀದಿಗಳು, ಚರ್ಚಿನ ಬಗ್ಗೆ ಮಾತಾಡೋದಿಲ್ಲ. ಅದನ್ನೇ ಆ ವಿಷಯ ಬಂದಾಗಲೇ ಮಠಾಧೀಶರುಗಳೆಲ್ಲ ಅವರು
ಒಂದು ಸಾಮೂಹಿಕವಾಗಿ ಪ್ರತಿಕ್ರಿಯಿಸಿದರು. ನಾನು ಆಮೇಲೆ ಒಂಟಿಯಾಗಿ ಪ್ರತಿಕ್ರಿಯಿಸಿದ್ದೀನಿ. ಅದರ ಬಗ್ಗೆ, ಅದರ ಮಿತಿಗಳ ಬಗ್ಗೆ ನಾನು ಸರ್ಕಾರದ ಗಮನಕ್ಕೆ ತಂದಿದ್ದೇನೆ. ಕಾಯ್ದೆ ಅಂತೂ ಬೇಕು, ಆದರೆ ಸರ್ಕಾರ ಏನು ಲೋಪ ಮಾಡಿದೆ, ತಪ್ಪುಗಳಾಗಿದೆ, ಆ ತಪ್ಪುಗಳನ್ನು ಸರಿಪಡಿಸಿಕೊಂಡು ಕಾಯ್ದೆಯನ್ನು ಮಾಡಬೇಕು. ಅಂದರೆ ಕಾನೂನು ಸಚಿವರು ಮಂಡಿಸಿರೋದ್ರಲ್ಲೇ ವಿಚಾರದಲ್ಲಿ ಒಂದಿದೆ, ಮಠದ ವ್ಯವಹಾರದ ಮೇಲೆ ಆಸಕ್ತಿ ಇರುವಂಥ ಯಾವುದೇ ವ್ಯಕ್ತಿ ಅದರ ಮೇಲೆ ಕೇಸ್ ಹಾಕಿದ್ರೆ ಅದನ್ನ ಸರ್ಕಾರ ನಿಯಂತ್ರಣಕ್ಕೆ ಪಡ್ಕೊಳ್ಬಹುದು. ಇದು ದುರುಪಯೋಗ ಆಗೋದು. ಆ ವಿಚಾರವನ್ನು ಕೂಡ ನಾನು ನಿರಾಕರಣೆ ಮಾಡಿದ್ದೀನಿ. ಯಾಕಂತ ಹೇಳಿದರೆ ಮಠದ ಅನುಯಾಯಿ ಅನ್ನಲಿಕ್ಕೆ ಏನು ಅಲ್ಲಿ ಏನು ಮಾನದಂಡ ಏನು ಅಂತ ನಾನು ಪ್ರಶ್ನೆ ಮಾಡಿದ್ದೀನಿ. ಅನುಯಾಯಿ ಅಂತ ಹೇಳಿದರೆ ಆ ಮಠದ ಗುರುವಿನಿಂದ ದೀಕ್ಷೆ ಪಡೆದವರು ಮಾತ್ರ ಅನುಯಾಯಿ ಆಗ್ತಾರೆ. ಹಾಗಾಗಿ ಯಾರೋ ಒಬ್ಬ ಅನುಯಾಯಿ ದುರುದ್ದೇಶಕ್ಕೋ ಮತ್ತಾವುದೋ ಒತ್ತಡಕ್ಕೋ ಒಳಗಾಗಿ ಆ ರೀತಿ ದೂರು ಕೊಟ್ಟರೆ ಅದು ದುರುಪಯೋಗವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೆ ಒಬ್ಬ ಅನುಯಾಯಿಯ ದೂರಿನ ಆಧಾರದ ಮೇಲೆ ಯಾವುದೇ ಮಠವನ್ನು ತಗೊಳ್ಬಾರ್ದು. ಅಷ್ಟೇ ಅಲ್ಲ, ಸರ್ಕಾರ ಮಾಡಿದ್ದು ಸ್ವಾಮೀಜಿಗಳಾದವರು ಸ್ವಯಂ ಪ್ರೇರಿತರಾಗಿ ಮಠವನ್ನು ತೆಗೆದುಕೊಳ್ಳಿ ಅಂತ ಹೇಳಿದರೆ ತಗೊಳ್ಬೋದು ಅಂತಲೂ ಸೇರಿಸಿದರು. ಅದೂ ಕೂಡ ತಪ್ಪು ಅಂತ ನಾನು ಹೇಳಿದೆ. ಯಾಕಂತ ಹೇಳಿದರೆ ಸ್ವಾಮಿ ಮಾಡಿರೋದು ಸರ್ಕಾರ ಕೊಡಲಿಕ್ಕಲ್ಲ, ಸಮುದಾಯದ ಹಿತವನ್ನು ಕಾಪಾಡಲಿಕ್ಕೆ ಮಠಗಳು ಇರ್ತದೆ. ನೀವು ಕಮಿಟಿ ಮಾಡಿ, ಆ ಸಮುದಾಯದ ಹಿರಿಯರ ಕಮಿಟಿ ಮಾಡಿ, ಅವರಿಗೆ ಆ ಜವಾಬ್ದಾರಿ ಕೊಡಿ. ನಾನು ಅದನ್ನೆಲ್ಲ ಸಲಹೆಗಳು ಕೊಟ್ಟಿದ್ದೀನಿ. ಮತ್ತೆ ಸರ್ಕಾರ ಈ ಪ್ರಯತ್ನಕ್ಕೆ ಕೈ ಹಾಕಿದೆ, ನೀವು ಮತ್ತೆ ಬೆಂಬಲಿಸ್ತೀರಾ ಇದನ್ನ? ಆಗಿರುವ ತಪ್ಪುಗಳನ್ನು ಸರಿಪಡಿಸಿಕೊಂಡು ಕಾಯ್ದೆ ತರೋದಾದರೆ ಖಂಡಿತ ಸ್ವಾಗತಿಸ್ತೀನಿ ನಾನು ಅದನ್ನು. ಎಸ್ ಸ್ವಾಮೀಜಿಗಳೇ, ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೇನೆ, ಆದರೆ ಅದಕ್ಕಿಂತ ಮೊದಲು ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ತಿರುಗುಬಾಣ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.